ಅನಗತ್ಯ ವಾಹನ ತಿರುಗಾಟ ಹಾಗೂ ತರಕಾರಿಯ ಅಂಗಡಿಗಳಲ್ಲಿ ಅಗತ್ಯ ವಸ್ತುಗಳಿಗೆ ಅಧಿಕ ದರ ವಸೂಲಿ ಮಾಡುವ ಬಗ್ಗೆ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಪಡುಬಿದ್ರಿಯಲ್ಲಿ ಕಾರ್ಯಾಚರಣೆ ನಡೆಸಿದರು. ಪಡುಬಿದ್ರಿ ಪೇಟೆಯಲ್ಲಿ ವಾಹನ ತಪಾಸಣೆ ನಡೆಸಿ ತಹಶೀಲ್ದಾರ್ ಪ್ರತಿಭಾ ಕೆ ಅವರು 10 ಗಂಟೆಯ ಬಳಿಕ ಅನಗತ್ಯ ತಿರುಗಾಡುತ್ತಿದ್ದ ವಾಹನಗಳನ್ನು ವಾಪಸ್ ಕಳುಹಿಸಿದರು. ಕೆಲವೊಂದು ವಾಹನದಲ್ಲಿ ತೆರಳುವವರ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಎಚ್ಚರಿಕೆ ನೀಡಿ ಕಳುಹಿಸಲಾಯಿತು. ಕೆಲವು ವಾಹನಗಳಿಗೆ ದಂಡವನ್ನು ವಿಧಿಸಲಾಯಿತು. ಯಾವುದೇ ಕಾರಣಕ್ಕೂ 10 ಗಂಟೆಯ ನಂತರ ವಾಹನಗಳಲ್ಲಿ ತಿರುಗಾಡಬೇಡಿ. ಒಂದು ವೇಳೆ ವಾಹನ ತಿರುಗಾಡುತ್ತಿದ್ದು ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಇಲ್ಲಿ ಎಲ್ಲ ಕೆಲವೊಂದು ವೆಹಿಕಲ್ಸು ಓಡಾಡ್ತಿದೆ. ಹತ್ತಿರದ ವೆಜಿಟೇಬಲ್ಸು ಅಂಗಡಿಗಳಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲಿ ತರಕಾರಿ ತಗೊಳ್ಳಿಕ್ಕೆ ಸರ್ಕ್ಯುಲರ್ ಇದ್ರೂ ಸಹ ದೂರದಲ್ಲಿ ಎಲ್ಲೋ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ವೆಹಿಕಲಲ್ಲಿ ಓಡಾಡ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಿತ್ತು. ಹಾಗಾಗಿ ನಾವು ಈ ಕಾರ್ಯಾಚರಣೆಗೆ ಇಳಿದಿದ್ದೇವೆ. ಕೆಲವೊಂದು ವೆಹಿಕಲ್ಸ್ನ ನಾವು ಸೀಸ್ ಮಾಡಿದ್ದೇವೆ ಮತ್ತು ಕೆಲವೊಂದು ವೆಹಿಕಲ್ಸ್ಗಳಿಗೆ ದಂಡ ಕೂಡ ಹಾಕಿದ್ದೇವೆ. ಎಲ್ಲ ಕಾಪು ಜನತೆಯಲ್ಲಿ ನಾವು ಕೋರ್ಕೊಳ್ಳೋದೇನಂತ ಅಂದರೆ ದಯವಿಟ್ಟು ಯಾರೂ ಹೊರಗಡೆ ಬರಬೇಡಿ, ಮನೆಯಲ್ಲೇ ಇರಿ. ಅವಶ್ಯಕ ವಸ್ತುಗಳನ್ನ 6 ರಿಂದ 10 ಗಂಟೆವರೆಗೂ ತಮ್ಮ ಸುತ್ತಮುತ್ತಲಿನ ಹತ್ತಿರದ ಕಿರಾಣಿ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ, ತರಕಾರಿ ಅಂಗಡಿಗಳಲ್ಲಿ ತೆಗೆದುಕೊಂಡು ನಮಗೆ ಈ ಕಾಪು ತಾಲೂಕು